ಪುತ್ತಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘವು ಸುಮಾರು 1.10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ಕಟ್ಟಡ ರೈತ ಸಿರಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಹಕಾರಿ ರಂಗಕ್ಕೆ ಶತಮಾನಗಳ ಇತಿಹಾಸವಿದೆ. ವಾಣಿಜ್ಯ ಬ್ಯಾಂಕ್ಗಳ ಹಿನ್ನೆಲೆ ಇತ್ತೀಚಿನದ್ದು. ರಾಷ್ಟ್ರೀಕೃತ ಬ್ಯಾಂಕ್ಗಳ ಠೇವಣಿಯ ಹಣವು ಶ್ರೀಮಂತರಿಗೆ ಸಾಲದ ರೂಪದಲ್ಲಿ ನೀಡಲಾಗುತ್ತಿದ್ದರೆ, ಸಹಕಾರಿ ಕ್ಷೇತ್ರದಲ್ಲಿ ಇಟ್ಟ ಠೇವಣಿ ಹಣವು ರೈತರಿಗೆ ಸಾಲದ ರೂಪದಲ್ಲಿ ವಿತರಣೆಯಾಗುತ್ತಿದೆ. ರೈತರು ಸಕಾಲದಲ್ಲಿ ಸಾಲ ಮರುಪಾವತಿಸುವುದರಿಂದ ಸಹಕಾರಿ ಕ್ಷೇತ್ರವು ಬಲಿಷ್ಠವಾಗಿದೆ. ರೈತರ ಸಂಕಷ್ಟಗಳಿಗೆ ಸಹಕಾರಿ ಸಂಸ್ಥೆಗಳು ಸ್ಪಂದಿಸುತ್ತಿವೆ. ಪುತ್ತಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘವು ಹಿರಿಯ ಸಹಕಾರ ಸಂಸ್ಥೆಯಾಗಿದ್ದು, ಈ ಕಟ್ಟಡಕ್ಕೆ ಎಸ್ಸಿಡಿಸಿಸಿ ಬ್ಯಾಂಕ್ ವತಿಯಿಂದ 10 ಲಕ್ಷ ರೂಪಾಯಿ ನೆರವು ನೀಡಲಾಗುವುದೆಂದು ಹೇಳಿದರು. ಯಾಕೆ ನಮ್ಮವರಿಗೆ ಸೇವೆ ಒಳ್ಳೇದು ಕೊಡಿ ಹೇಳಿ. ಹಿಂದಕ್ಕೆ ಬುದ್ಧಿರಲ್ಲ ಮಹಿಳೆಯರು. ಇಷ್ಟು ಸಂಖ್ಯೆಯಲ್ಲಿ ಯಾವುದೇ ವಾಣಿಜ್ಯ ಬ್ಯಾಂಕ್ನಲ್ಲಿ ಮಹಿಳೆಯರು ಹೋಗೋದಿಲ್ಲ. ಅವರು ಸೇರುವುದಿದ್ರೆ ನಮ್ಮ ಸಭೆಗೆ ಮಾತ್ರ. ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಸಭೆ ಇರ್ಬೋದು, ಸಹಕಾರಿ ಕ್ಷೇತ್ರದ ಅದು ಯಶಸ್ವಿ ಆಗಬೇಕಾಗಿದ್ದರೆ ನವೋದಯದ ಪಾಲು ಬಹಳ ದೊಡ್ಡದಿದೆ ಅಂತ ಹೇಳ್ತೇನೆ. ನೀವು ಭಾಳ ಯಶಸ್ವಿ ಆಗಿದ್ದೀರಿ. ನಾನು ಕೃಷಿಕರ ಬಗ್ಗೆ ಹೇಳಿದೆ. ನೀವು ಪಡ್ಕೊಂಡಂಥ ಸಾಲವನ್ನು 99.9 ಮರುಪಾವತಿ ಮಾಡಿದ್ದೀರಿ. ಈಗ ಜಬ್ಬಾಳೆ ಹೊಡೀರಿ. ನೀವು ನಿಮಗೆ ಕೇಳಿದು, ದಪ್ಪ ಇದ್ದವರು ತೆಳ್ಳಗೆ ಕಾಣ್ತಾರೆ, ತೆಳ್ಳಗಿದ್ದವರು ದಪ್ಪ ಕಾಣ್ತಾರೆ, ತಪ್ಪಿದ್ದವರು ಬಿಳಿ ಕಾಣ್ತಾರೆ, ಬಿಳಿ ಇದ್ದವರು ಕೆಂಪು ಕಾಣ್ತಾರೆ, ಚೆಂದ ಕಾಣ್ತೀರಿ ನೀವು. ಹಾಗೆ ಆ ಥರದ ಒಂದು ಸಮವಸ್ತ್ರವನ್ನು ಇವತ್ತು ನಾವು ನಿಮಗೆ ಬರಲಿಲ್ಲ ಅಂತ ಹೇಳಿದರು, ಒಂದು ವಾರದೊಳಗೆ ನಿಮಗೆ ತಲುಪಿಸ್ತೇನೆ. ಯಾಕಂತ ಹೇಳಿದರೆ ಸಮಾಜದಲ್ಲಿ ನಿಮ್ಮದೇ ಆದಂಥ ಒಂದು ಕೀರ್ತಿ. ನವೋದಯ ಹೇಳಿದರೆ ಅದಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ. ದಾರಿಯಲ್ಲಿ ಅತ್ಲಾಗಿದ್ಲಾಗ ಹೋಗೋ ಅಲ್ಲಿ ಸೀತಮ್ಮ ಕಾವೇರಿ ಅಂತ ನಿಮ್ಮನ್ನು ಗುರುತಿಸೋದಿಲ್ಲ. ನಿಮ್ಮ ಸಮವಸ್ತ್ರದಲ್ಲಿ ಹೋದರೆ ನಿಮ್ಮನ್ನು ಗುರುತಿಸೋದು ನವೋದಯದವರು ಬಂದರೆ ದಾರಿ ಬಿಡಿ ಅಂತಾರೆ ಹೆಂಗಸರಿಗೆ. ಅಷ್ಟು ಗೌರವ ನಿಮಗೆ ನವೋದಯದಿಂದ ಸಿಕ್ಕಿದೆ. ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಮಾತನಾಡಿ, ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಊರಿನ ಪ್ರಗತಿಗೆ ಪೂರಕವಾಗುತ್ತದೆ. ಸಿಬ್ಬಂದಿಗಳು ಮತ್ತು ಗ್ರಾಹಕರು ಪ್ರಾಮಾಣಿಕವಾಗಿದ್ದಾಗ ಸಹಕಾರಿ ಸಂಸ್ಥೆಗಳು ಉನ್ನತಿ ಸಾಧಿಸಲು ಸಾಧ್ಯ. ವ್ಯವಹಾರದೊಂದಿಗೆ ಗ್ರಾಮೀಣ ಪ್ರತಿಭಾವಂತರನ್ನ, ಸಾಧಕ ರೈತರನ್ನ ಗುರುತಿಸಿ ಗೌರವಿಸುವ ಕೆಲಸವಾಗಬೇಕು ಎಂದು ಹೇಳಿದರು. ಶಾಸಕ ಉಮಾನಾಥ್ ಕೋಟ್ಯಾನವರು ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಪೈಪೋಟಿಯ ನಡುವೆಯೂ ಸಹಕಾರಿ ಸಂಸ್ಥೆಗಳು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಸಿಬ್ಬಂದಿಗಳು ಗ್ರಾಹಕರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರಬೇಕು. ಗ್ರಾಹಕರ ಸಮಸ್ಯೆ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂದು ಹೇಳಿದರು. ಮಾಜಿ ಶಾಸಕ ಕೆ ಅಭಯಚಂದ್ರ ಜೈನ್ ಭದ್ರತಾ ಕೊಠಡಿಯನ್ನ, ಜಯಶ್ರೀ ಅಮರನಾಥ್ ಶೆಟ್ಟಿ ಗೋದಾಮನ್ನ ಉದ್ಘಾಟಿಸಿ ಮಾತನಾಡಿದರು. ಕೃಷಿ ಮಂತ್ರಿಗಳು ಈ ಜಿಲ್ಲೆದ ಜನಗಳು ಭಾರಿ ಜನ ಇತ್ತು. ನಾನು ಇನ್ನು ಆ ಕಷ್ಟದ ಕಾಲ ಪರಿಹಾರ ಆಗ್ತದೆ. ಇನ್ನು ಸರ್ಕಾರದ ಬೇರೆ ಬೇರೆ ಸ್ಕೀಮ್ದ ಮುಖಾಂತರ ಸಹಕಾರಿ ಕ್ಷೇತ್ರ നല്ല ರೀತಿಯ ಸಹಾಯ ಮತ್ತೊಂದೊಂದೊಂದು ಪ್ರಮುಖ ಪಾತ್ರ ಪಂಡದು. ಮಾತೆಲ್ಲ ಊರುದಕ್ಕಳು ಮಾತೆಲ್ಲ ಕೃಷಿಕ ಬಂಧುಗಳು, ಉದ್ಯಮಿ ಪತಿಗಳು ಮಾತೆಲ್ಲ ಈ ಸಹಕಾರಿ ಬ್ಯಾಂಕಿದ ಸಹಾಯವನ್ನು ಪಡೆವನೋಡು ಪಂಪುನ ಪನ ಕ್ಷೇತ್ರ ಎಡ್ಡೆ ರೀತಿ ನಡಪುನ ಇತ್ತರ ಅವು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪಂಪುನ ಪೆರ್ಮೆದ ಪಾತ್ರನ ಪಂದ್ರ ಇಜಿ ಸಾಬೆ ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರಿ ಬ್ಯಾಂಕ್ಗಳು ಪುರ ಹೊಸ ಕಟ್ಟಡಗಳು ಇನ್ನು ನಬಾರ್ಡದ ಸಹಾಯ ಪಡೆಯವು ಬೇರೆ ಬೇರೆ ರೀತಿಯ ಸಹಾಯದ್ದು ಇನ್ನು ಲೆಕ್ಕದಂತುದನ್ನು. ಸಹಕಾರಿ ಸಂಘದ ಅಧ್ಯಕ್ಷ ಹರಿಪ್ರಸಾದ್ ಶೆಟ್ಟಿ ಮಾತನಾಡಿ, ಸದ್ಯದಲ್ಲಿಯೇ ಪಾಲಡ್ಕದಲ್ಲಿ ಹೊಸ ಶಾಖೆಯನ್ನ ತೆರೆಯಲಾಗುವುದು. ರೈತರಿಗೆ ಸಿಗುವ ಸಾಲ ಸೌಲಭ್ಯವನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದೆಂದು ಹೇಳಿದರು. ಹಾಗೆ ಎಸ್ಸಿಡಿಸಿಸಿ ಬ್ಯಾಂಕಿಗೆ ಹೋದರೂ ಕೂಡ ಪುತ್ತಿಗೆ ಸೊಸೈಟಿ ಅಂತ ಕೂಡರೆ ಮುಂಚಿನಿಂದ ಪರಿಚಯ ಇದ್ದ ರಾಜೇಂದ್ರ ಕುಮಾರ್ ಕೂಡ ಒಂದು ಭಾಳ ನಮ್ಮನ್ನೊಂದು ಬೇರೆ ದೃಷ್ಟಿಯಲ್ಲಿ ನೋಡೋದು. ಅಂದರೆ ಇವರಿಂದ ಏನು ಆಗೋದಿಲ್ಲ, ಸುಮ್ಮನೆ ಎಲ್ಲ ಏನು ಮಾಡ್ತಾ ಇದ್ದಾರೆ, ಇಂದ ಆಗ್ತದೆ ಅಂತ ಹೇಳುವಂಥ ಒಂದು ನಮ್ಮಲ್ಲಿದ್ದ ಇದನ್ನು ಅವರು ಹೊರಗೆ ಹಾಕಿದವರು ಅಂತ ಹೇಳಿದರೆ ರಾಜೇಂದ್ರ ಕುಮಾರ್ ಅವರು, ನಮ್ಮ ಎನ್ಸಿಎಸ್ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿ ಅವರು, ಹಾಗೂ ನಮ್ಮ ಎಸ್ಸಿಡಿಸಿ ಬ್ಯಾಂಕಿನ ನಿರ್ದೇಶಕರಾದ ಭಾಸ್ಕರ್ ಕೋಟ್ಯಾನ್ರವರು ಸದಸ್ಯರು ಮತ್ತು ಎಲ್ಲರೂ ಸೇರಿ ಒಂದು ಸಮಾರಂಭವನ್ನು ಮಾಡುವ ಅಂತ ಹೇಳಿ ಆ ಧೈರ್ಯ ಈಗ ಬಂದಿದೆ. ಅದು ಚಂದ್ರಶೇಖರ್ ನೀವು ಸ್ವಲ್ಪ ಈಗ ಧೈರ್ಯದಲ್ಲಿ ಇದ್ದೀರಿ ಅಂತ ಸ್ವಲ್ಪ ಇದರಲ್ಲಿ ಅಂತ ಹಾಗೆಲ್ಲ ಹೇಳ್ತಾ ಇದ್ದಾರೆ.
ನಬಾರ್ಡ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸಂಗೀತಾ ಅವರು ಮಾತನಾಡಿ, ನಬಾರ್ಡ್ನಿಂದ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನ ನೀಡಿದರು. 2 ಹೊಸ ನವೋದಯ ಸ್ವಸಹಾಯ ಗುಂಪುಗಳಿಗೆ ದಾಖಲೆ ಪತ್ರಗಳನ್ನು ಹಸ್ತಾಂತರಿಸಲಾಯಿತು. ವೇದಿಕೆಯಲ್ಲಿ ನಿರ್ದೇಶಕರಾದ ಕೆಪಿ ಸುಚರಿತಾ ಶೆಟ್ಟಿ, ನಾರಾಯಣ್ ಮಡಿವಾಳ್, ಕೆಬಿ ಶಿವದತ್ತ, ವಿಠಲ್ ನಾಯಕ್, ಪೌಲ್ ಡಿಸೋಸಾ, ಸುಕೇಶ್ ಪೂಜಾರಿ, ಸಂದೀಪ್ ಪೂಜಾರಿ, ನೀರಜಾಕ್ಷಿ ಶೆಟ್ಟಿ, ಹೆಲೆನ್ ಡಿಸೋಸಾ, ಎಸ್ಸಿಡಿಸಿಸಿ ವಲಯ ಮೇಲ್ವಿಚಾರಕ ಸಂಜಯ್ ಉಪಸ್ಥಿತರಿದ್ದರು. ಕೆಎಂಎಫ್ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಸ್ವಾಗತಿಸಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತೃಪ್ತಿ ವಂದಿಸಿದರು. ಸುಹಾಸ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದಿರೆ.